ಪ್ರಿಯರೇ, ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವನ್ನು ಆಲಿಸುತ್ತಿರುವ ಸರ್ವರಿಗೂ ನಮಸ್ಕಾರಗಳು. ಇಂದಿನ ಸರಣಿ ಸಂಚಿಕೆ 76. ನಾನು ನಿಮ್ಮೊಂದಿಗೆ ಕರುಣಾಕರ ಬಳುಕೂರು ಮತ್ತು ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಇಂದಿನ ಕಗ್ಗ ಮನೆಯ ಮಾಳಿಗೆ ಗಲ್ಲ, ಮುಡಿಯ ಕೊಪ್ಪಿಗೆ ಗಲ್ಲ. ಮನೆಯ ಮಾಳಿಗೆ ಗಲ್ಲ, ಮುಡಿಯ ಕೊಪ್ಪಿಗೆ ಗಲ್ಲ. ಇನ್ನಿವಣ್ಣು ತನಿಯ ಕಾಳು ಎಂಬುದು ಏನೂ ಇಲ್ಲ. ಇನ್ನಿವಣ್ಣು ತನಿಯ ಕಾಳು ಎಂಬುದು ಏನೂ ಇಲ್ಲ. ಬಣಗು ಕುರಿಚಲು ಗಿಡದ ಬಾಳು ಏನು ನೀನು ಅಂತ. ಬಣಗು ಕುರಿಚಲು ಗಿಡದ ಬಾಳು ಏನು ನೀನು ಅಂತ. ಒಣಗಿದೊಡೆ ಸೌದೆ ಸರಿ, ಒಣಗಿದೊಡೆ ಸೌದೆ ಸರಿ ಮಂಕುತಿಮ್ಮ. ಮನೆಯ ಮಾಳಿಗೆಗಲ್ಲ, ಮುಡಿಯ ಕೊಪ್ಪಿಗೆಗಲ್ಲ. ಇನಿವಣ್ಣು ತನಿಯ ಕಾಳೆಂಬುದೇನಿಲ್ಲ. ಬಣಗು ಕುರಿಚಲು ಗಿಡದ ಬಾಳೇನು ನೀನಂತೂ ಒಣಗಿದೊಡೆ ಸವುದೆ ಸರಿ ಮಂಕುತಿಮ್ಮ. ಒಣಗಿದೊಡೆ ಸವುದೆ ಸರಿ ಮಂಕುತಿಮ್ಮ. ಬಂಧುಗಳೇ, ಈ ಭೂಮಿಯ ಮೇಲೆ ಸಹಸ್ರಾರು ಜೀವ ಸಂಕುಲಗಳು ಸೇರಿದಂತೆ ಪ್ರಾಣಿ, ಪಕ್ಷಿ, ಮರ, ಗಿಡ, ಮನುಷ್ಯರು ಜನ್ಮ ತಳೆದ ಮೇಲೆ ಬೇರೆ ಬೇರೆ ಕರ್ಮಾದಿಗಳಲ್ಲಿ ನಿರತರಾಗಿದ್ದಾವೆ. ಒಂದಿಷ್ಟು ಈ ಭೂಮಿ ಮೇಲೆ ಸಾರ್ಥಕ್ಯವಾಗಿದ್ದರೆ, ಇನ್ನೊಂದಿಷ್ಟು ಯಾವ ಸಾರ್ಥಕ್ಯವೂ ಇಲ್ಲದೆ ವ್ಯರ್ಥ ಬದುಕನ್ನ ಈ ಭೂಮಿಯ ಮೇಲೆ ಭಾರವಾಗಿ ನಡೆಸುತ್ತಿದ್ದಾವೆ. ಮನುಷ್ಯನು ಎಂದು ಈ ಭೂಮಿ ಮೇಲೆ ಜನ್ಮ ತಳೆದನೋ ಅಂದಿನಿಂದ ಅಲೆದಾಟವಾಡುತ್ತಾ ವಾಸವಾಗಿರಲು ತನ್ನದೇ ಆದಂತ ಒಂದು ಗೂಡನ್ನು ಕಟ್ಟಿಕೊಳ್ತಾನೆ. ಗಡ್ಡೆ ಗಣಸುಗಳನ್ನ ತಿನ್ನುತ್ತಾ ಮರ, ಗಿಡ, ಸೊಪ್ಪು, ತೊಗಟೆಗಳ ನಡುವೆ ಬದುಕಿದ ಮನುಷ್ಯ ಕಾಲಕ್ರಮೇಣ ಹೊಸ ಹೊಸ ಆವಿಷ್ಕಾರದೊಂದಿಗೆ ಮನೆಯನ್ನ ಕಟ್ಟಿಕೊಂಡು ಸಂಸಾರ, ಮಕ್ಕಳು, ಮರಿಯೊಂದಿಗೆ ತನಗೇನು ಬೇಕೋ ಅವುಗಳನ್ನ ಪಡೆಯುತ್ತಾ ಸೃಷ್ಟಿಸಿಕೊಳ್ಳುತ್ತಾ ಪ್ರಕೃತಿಗೆ ವರವಾಗಿ ಮತ್ತು ಶಾಪಗ್ರಸ್ತನಾಗಿ ಬೆಳೆಯುತ್ತಾ ಇದ್ದಾನೆ. ಈ ಮೇಲಿನ ಕಗ್ಗವನ್ನು ನಾವು ಗಮನಿಸಿದ್ರೆ ಮನುಷ್ಯನ ಗುಣಗಳ ಬಗ್ಗೆ ವಿಶ್ಲೇಷಣೆಯನ್ನ ಮಾಡುತ್ತಾರೆ ಮಾನ್ಯ ಗುಂಡಪ್ಪನವರು. ಪುರಂದರದಾಸರು ಕೀರ್ತನೆಯಲ್ಲಿ ಜಾಲಿಯ ಮರದಂತೆ ಧರೆಯಳು ದುರ್ಜನರು, ಮೂಲಾಗ್ರ ಪರೆಯಂತೆ ಮುಳ್ಳು ಕೂಡಿಪ್ಪಂತೆ, ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ, ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ, ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತೀಯರು ಎಂದು ಹೇಳುತ್ತಾರೆ. ಈ ಭೂಮಿ ಮೇಲೆ ಮನುಷ್ಯನು ಒಂದು ಕುರಿಚಲು ಗಿಡವಿದ್ದಂತೆ. ಹೇಗೆ ಕುರಿಚಲು ಗಿಡ ಯಾವ ಮನೆಯ ಮಾಳಿಗೆ ಮೇಲ್ಛಾವಣಿ ಮಾಡಲು ಸಾಧ್ಯವಿಲ್ಲ. ಸುವಾಸನೆ ಭರಿತ ಯಾವ ಹೂವುಗಳು ಅರಳದೆ ಇರುವ ಕಾರಣ ಅದು ಮುಡಿಯನ್ನ ಏರುವುದಿಲ್ಲ. ಕೊನೆಯ ಪಕ್ಷ ಆ ಗಿಡದಿಂದ ಸಿಹಿಯಾದ ಹಣ್ಣು ಅಥವಾ ತನಿ ತುಂಬಿದ ಕಾಳು ಕೂಡ ಅದು ಕೊಡುವುದಿಲ್ಲ. ಅಲ್ಪವಾದ ಕುರುಚಲು ಗಿಡದ ಬಾಳು ಏನು? ಯಾವ ಪ್ರಯೋಜನವಿಲ್ಲದ ಬದುಕು ಅದರದ್ದು. ಲೋಕಕ್ಕೆ ಉಪಕಾರಿಯಾಗದವನ ಬದುಕು ಸಹ ನಿಷ್ಪ್ರಯೋಜಕ ಎನ್ನುತ್ತಾರೆ ಈ ಕಗ್ಗದಲ್ಲಿ. ಹೇಗೆ ಕುರುಚಲು ಗಿಡ ಒಣಗಿದರೆ ಕೇವಲ ಒಲೆಗೆ ಒಟ್ಟಲು ಸೌದೆಯಾಗುವುದೋ ಅದೇ ರೀತಿ ನಿನ್ನ ಬದುಕು ಕೂಡ ಸೌದೆಯ ತರ ಆಗ್ತದೆ ಅಂತ ಮಾನ್ಯ ಗುಂಡಪ್ಪನವರು ಈ ಕಗ್ಗದ ಮೂಲಕ ಮನುಷ್ಯನ ಗುಣವನ್ನ ಲೇವಡಿ ಮಾಡುತ್ತಾ ವಿಶ್ಲೇಷಣೆಯನ್ನ ಮಾಡುತ್ತಾರೆ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎಂಬ ಮಾತುಂಟು. ಈ ಭೂಮಿಯಿಂದ ಪಡೆದ ಸುವಸ್ತುಗಳನ್ನ ಇನ್ನೊಬ್ಬರ ಒಳಿತಿಗಾಗಿ ನಾವು ಉಪಯೋಗಿಸಬೇಕು. ಎಲ್ಲವನ್ನೂ ನಾನೇ ಅನುಭವಿಸಬೇಕು, ಇತರರಿಗೆ ಏನೂ ನೀಡದೆ ಕೂಡಿಡುವ ಬುದ್ಧಿ ಸರ್ವಥಾ ಸಲ್ಲದು. ತಾನು ಗಳಿಸಿದ್ದನ್ನ ಇತರರಿಗೆ ನೀಡುವ ಗುಣವಿರಬೇಕು. ಆಗ ಸಿಗುವ ಖುಷಿ ಇದೆ ನೋಡಿ, ಆ ಆನಂದ ಇದೆ ನೋಡಿ, ಬಹಳ ಅದ್ಭುತವಾದದ್ದು. ಸೂರ್ಯ ಬೆಳಗ್ತಾನೆ, ಸರ್ವರಿಗೂ ಬೆಳಕನ್ನ ಕೊಡ್ತಾನೆ. ಅದು ಇನ್ನೊಬ್ಬರ ಒಳಿತಿಗಾಗಿ, ಈ ಜಗತ್ತಿನ ಒಳಿತಿಗಾಗಿ. ನೀರು, ಗಾಳಿ, ಪ್ರಕೃತಿ, ಬೆಳಕು ಎಲ್ಲವೂ ಕೂಡ ನಿಸ್ವಾರ್ಥದ ಸೇವೆಯನ್ನ ಈ ಜಗಕ್ಕೆ ನೀಡುತ್ತಿದ್ದಾವೆ. ಮರ, ಗಿಡಗಳು ಹೂ, ಹಣ್ಣುಗಳನ್ನು ನೀಡುತ್ತವೆ ಎಂದು ಅವುಗಳು ಅದನ್ನು ತಿಂದಿಲ್ಲ, ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸಿದ್ದಾವೆ. ಆದರೆ ಈ ಮನುಷ್ಯ ಮಾತ್ರ ಭಿನ್ನವಾಗಿ ಈ ಭೂಮಿ ಮೇಲೆ ಬದುಕ್ತಾ ಇದ್ದಾನೆ. ಹಸಿದು ತಿನ್ನುವುದು ಪ್ರಕೃತಿ, ಹಸಿಯದೆ ತಿನ್ನುವುದು ವಿಕೃತಿ, ಹಸಿದು ಹಂಚಿ ತಿನ್ನುವುದು ನಮ್ಮ ಸಂಸ್ಕೃತಿ. ಈ ಕಗ್ಗದಲ್ಲಿ ಜೀವನ ಪಾಠವನ್ನ ಮಾಡುತ್ತಾ ಸಮಾಜದ ಲೋಪ ದೋಷಗಳನ್ನ ಹೇಳುತ್ತಾ ಸಮಾಜದಲ್ಲಿ ನೊಂದವರಿಗೆ, ಶೋಷಿತರಿಗೆ ಧನಿಯಾಗಿ ಸರ್ವರೂ ಸಜ್ಜನರಾಗಬೇಕು. ಮನುಷ್ಯರು ಇನ್ನಾದರೂ ಜಾಲಿಯ ಮರದಂತೆ, ಕುರುಚಲು ಗಿಡದಂತೆ ಬದುಕುವುದನ್ನು ಬಿಟ್ಟು ಪರೋಪಕಾರಿಯಾಗಿ ಬದುಕಿ ವಿಶ್ವಕ್ಕೆ ಮಾದರಿಯಾಗಲಿ.
ನಮ್ಮ ಬಾಳು ಕುರುಚಲಿನ ಗಿಡದಂತೆ ಯಾವ ಕಾರಣಕ್ಕೂ ಯಾವ ಕಾರ್ಯಕ್ಕೂ ಬರದೆ ಒಣಗಿ ಸೌದೆಯಾಗದೇ ಇರಲಿ. ದೊಡ್ಡ ಮರವಾಗಿ ಪ್ರಕೃತಿಯಲ್ಲಿರುವ ಸಕಲ ಜೀವಿಗಳಿಗೂ ನೆರಳು ಆಸರೆಯಾಗಿ ಫಲಪುಷ್ಪಾದಿಗಳನ್ನು ನೀಡುತ್ತಾ ಬದುಕು ಸಾರ್ಥಕವಾಗಲಿ. ನೀವೇನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ.